ವೆಲ್ಕಮ್ ಟು ಕರಾವಳಿ ಕಿಚನ್ ವಿತ್ ರೆನಿಟಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ದಿನ ನಿಮಗೆ ತೇಡೆ ಪುಳಿ ಮುಂಚಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ. ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡಲಿಕ್ಕೆ ಬಂದಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಳ್ತೇನೆ. ಸಪೋರ್ಟ್ ಮಾಡಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಲೈಕ್ ಕೊಡಿ, ಕಮೆಂಟ್ ಕೂಡ ಹಾಕಿ. ಅದೇ ರೀತಿಯಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಫ್ರೆಂಡ್ಸ್, ತೇಡೆ ಪುಳಿ ಮುಂಚೆ ಮಾಡಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರುವ. ಮೊದಲಿಗೆ ನಾನಿಲ್ಲಿ ತೇಡೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಒಣಮೆಣಸು ಒಂದು 10ರಿಂದ 12 ಕೆಂಪು ಒಣಮೆಣಸು, ಅದೇ ರೀತಿಯಾಗಿ ಜೀರಿಗೆ, ಮೆಂತೆ, ಸಾಸಿವೆ, ಓಮ, ಅರಶಿನ ಹುಡಿ, ಉಪ್ಪು, ಹುಳಿ, ಕಾಳುಮೆಣಸು, ಕೊತ್ತಂಬರಿ ಬೀಜ, ಅದೇ ರೀತಿಯಾಗಿ ಒಗ್ಗರಣೆಗೆ ಅರ್ಧ ನೀರುಳ್ಳಿ, 4 ಕಾಯಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿಯಾಗಿ 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇಷ್ಟು ಐಟಮನ್ನು ನಾವಿಲ್ಲಿ ತೆಗೆದಿಟ್ಕೊಂಡಿದ್ದೇವೆ. ಮೊದಲಿಗೆ ನಾವು ಹುರಿಲಿಕ್ಕಿರುವಂಥ ಐಟಮನ್ನು ಪ್ಯಾನಲ್ಲಿ ಹಾಕ್ಕೊಂಡು ಹುರಿಯುವ. ಮೊದಲಿಗೆ ನಾನಿಲ್ಲಿ ಒಂದು 10ರಿಂದ 12 ಮೆಣಸುಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೇನೆ. ಫ್ರೈ ಮಾಡ್ತಿದ್ದಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳುವ. ಅದೇ ರೀತಿಯಾಗಿ 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ. ಸ್ವಲ್ಪ 1/4 ಟೀ ಸ್ಪೂನ್ ಮೆಂತೆ, 1/4 ಟೀ ಸ್ಪೂನ್ನಷ್ಟು ಓಮ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಏನು ಆ್ಯಡ್ ಮಾಡಲಿಲ್ಲ, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಡ್ರೈ ಆಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. ನೀವಿಲ್ಲಿ ನೋಡ್ಬೋದು, ತೇಡೆ ಫಿಶನ್ನು ಅರಶಿನ ಹುಡಿ ಮತ್ತು ಉಪ್ಪು ಮಿಕ್ಸ್ ಮಾಡಿ ಇದನ್ನು ಕ್ಲೀನ್ ಮಾಡಿರುವಂಥದ್ದು. ಇದರಲ್ಲಿ ಸ್ವಲ್ಪ ಲೋಳೆ ಟೈಪಿದ ಅಂಶ ಇರೋದ್ರಿಂದ ಕರೆಕ್ಟಾಗಿ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗ್ತದೆ. ಸೊ ಅದು ಮೀನು ಹಾಗಾಗಿ ಎಲ್ಲೋ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ಫ್ರೈ ಆಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಇದು ಗ್ರೈಂಡ್ ಮಾಡಲಿಕ್ಕೆ ತೆಗೆದಿಟ್ಟಂಥ ಬೆಳ್ಳುಳ್ಳಿ, ಶುಂಠಿ, ಅದೇ ರೀತಿಯಾಗಿ 2 ಟೊಮೆಟೊ ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಅದೇ ರೀತಿಯಾಗಿ 1 ಟೀ ಸ್ಪೂನ್ನಷ್ಟು ಕಾಳುಮೆಣಸನ್ನು ಸಹ ಹಾಕ್ಕೊಳ್ಳುವ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿಯಾಗಿ ಹುಳಿಯನ್ನು ಅರ್ಧ ಗ್ರೈಂಡ್ ಆದ ಮೇಲೆ ಹುಳಿಯನ್ನು ಸಹ ಆ್ಯಡ್ ಮಾಡಿಕೊಳ್ಬೇಕು. ಸೊ ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸಿ ಆನ್ ಮಾಡಿ ಗ್ರೈಂಡ್ ಮಾಡಿಕೊಂಡೆ. ಸೊ ಇದು ಅರ್ಧ ಗ್ರೈಂಡ್ ಆಗ್ತಿದ್ದಾಗೆ ಇದಕ್ಕೆ ಹುಳಿ ನೀರನ್ನು ಸಹ ಆ್ಯಡ್ ಮಾಡಿಕೊಳ್ಳುವ. ಹುಳಿಯನ್ನು ಸಹ ಹುಳಿಯನ್ನು ಹಾಕ್ಕೊಂಡು ನೆಕ್ಸ್ಟ್ ಒಂದು ಬಾಣಲೆಯನ್ನಿಟ್ಟು, ಇಲ್ಲಿ ನೋಡ್ಬೋದು ನೀವು ಮಿಕ್ಸಿ ಆಗ್ತಾಯಿದೆ ಗ್ರೈಂಡ್. ಇದಕ್ಕೊಂದು 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಹಾಕ್ಕೊಂಡು ಮತ್ತೆ ಪುನಃ ಗ್ರೈಂಡ್ ಮಾಡಿಕೊಳ್ಳುವ. ನೆಕ್ಸ್ಟ್ ಬಾಣಲೆ ಬಿಸಿ ಆಗ್ತಿದ್ದಾಗಿ ಸ್ವಲ್ಪವೇ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ಳುವ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡೆ. ಅದೇ ರೀತಿಯಾಗಿ 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡೆ. ನೆಕ್ಸ್ಟ್ ತೆಗೆದಿಟ್ಟುಕೊಂಡಂಥ ಬೆಳ್ಳುಳ್ಳಿ, ಕಾಯಿಮೆಣಸು, ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಯಿಮೆಣಸನ್ನು ಸಹ ಹಾಕ್ಕೊಂಡೆ.
ನೆಕ್ಸ್ಟ್ ತೆಗೆದಿಟ್ಕೊಂಡಂಥ ನೀರುಳ್ಳಿ ಅಂತ ಆ್ಯಡ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡಿಕೊಳ್ಳುವ. ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಉರಿಯಲ್ಲಿ ಇದನ್ನು ಹಾಗೆ ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆಗ್ತಾ ಇದ್ದ ಹಾಗೆಯೇ ನೆಕ್ಸ್ಟ್ ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ಮಸಾಲೆ ರೆಡಿಯಾಗಿದೆ. ಮಸಾಲೆಯನ್ನು ಹಾಕ್ಕೊಂಡು ದಪ್ಪ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಮೂರಿ ಹೋಗುವವರೆಗೆ ಈ ಮಸಾಲೆಯನ್ನು ಸ್ವಲ್ಪ ಹಾಗೆಯೇ ಫ್ರೈ ಮಾಡಿಕೊಳ್ಳುವ. ನೆಕ್ಸ್ಟ್ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಮಸಾಲೆಯನ್ನು ಕರೆಕ್ಟಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೊಮೆಟೊದೆಲ್ಲ ಹಸಿ ಮೂರಿ ಏನಿರ್ತದ ಅದು ಹೋಗ್ತದೆ ಫ್ರೈ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಇದಕ್ಕೆ ನಾನು ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೇನೆ. ನೀರು ಮಿಕ್ಸ್ ಮಾಡಿಕೊಂಡೆ. ಇಷ್ಟು ದಪ್ಪ ಬೇಡ, ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಸೊ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ತುಂಬ ನೀರು ಸಹ ಮಾಡಬಾರ್ದು, ಯಾಕೆ ಹೇಳಿದರೆ ಇದು ಪುಳಿ ಮುಂಚೆ ಅಲ್ಲ, ಸ್ವಲ್ಪ ದಪ್ಪ ಬರಬೇಕು. ನೀರು ಹಾಕ್ಕೊಂಡೆ ಒಂದೆರಡು ಸತಿ. ಸ್ವಲ್ಪ ಇನ್ನೂ ಸಹ ಬೇಕಿದ್ದರೆ ನೀರು ಹಾಕ್ಕೊಳ್ಬೋದು. ನೀರು ಹಾಕ್ತಾ ಹಾಗೆ ಕುದಿಸ್ತಾ ಕರೆಕ್ಟ್ ಕುದಿಬೇಕು. ಈಗ ನೀರು ಹಾಕಿ ಸರಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪುನಃ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸಾಕು, ಈಗ ಕರೆಕ್ಟಾಗಿದೆ. ಇನ್ನು ಕುದಿಲಿಕ್ಕೆ ಬಿಡುವ. ಇದನ್ನು ಸ್ವಲ್ಪ ಕುದಿಬೇಕು. ನೀರು ಬೇಕಿದ್ರೆ ಹಾಕ್ಕೊಳ್ಬೋದು, ದಪ್ಪ ಅಂತ ಅನಿಸಿದರೆ. ನೀಟಾಗಿ ಕುದೀತಾ ಉಂಟು ನೋಡಿ. ಸರಿ ಕುದ್ದ ಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡೆ ನೋಡಿ. ಕುದೀತಾ ಉಂಟು, ಕರೆಕ್ಟಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಫಿಶನ್ನು ಆ್ಯಡ್ ಮಾಡ್ತೇನೆ. ನಾವು ಕ್ಲೀನ್ ಮಾಡಿ ಇಟ್ಟುಕೊಂಡಂಥ ಫಿಶ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಳ್ಳುವ. ಇದು ಸ್ವಲ್ಪ ಗಟ್ಟಿ ಫಿಶ್, ಹಾಗಾಗಿ ಒಂದು 7 to 10 ಮಿನಿಟ್ ಇದು ಬೇಯಬೇಕಾಗ್ತದೆ. ಸೊ ಎಲ್ಲ ಫಿಶನ್ನು ಹಾಕ್ಕೊಂಡು ಒಂದು 7ರಿಂದ 10 ನಿಮಿಷದವರೆಗೆ ಇದನ್ನು ಬೇಯಿಸುವ ನಾವು. ಉಪ್ಪನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಮೀನನ್ನೆಲ್ಲ ಹಾಕಿ ಒಂದು ಮುಚ್ಚಿಟ್ಟು ಒಂದು 7 to 10 ಮಿನಿಟ್ ಬೇಯಲಿಕ್ಕೆ ಬಿಡು. ಈಗ ನೀವು ನೋಡ್ಬೋದು ಒಂದು 5-6 ನಿಮಿಷ ಆಗಿದೆ. ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳುವ. ಕುದೀತಾ ಉಂಟು. ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಹಾಗೇನೆ ಕುದಿಲಿಕ್ಕೆ ಬಿಡುವ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತೇಡೆ ಪುಳಿ ಮುಂಚಿ ರೆಡಿಯಾಗಿದೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ವಿಡಿಯೋವನ್ನು ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈಸಿಯಾಗಿರುವಂಥ ಟ್ರೆಡಿಷ್ನಲ್ ರೆಸಿಪಿ. ನಮ್ಮ ತುಳುನಾಡಿನಲ್ಲಿ ಪುಳಿ ಮುಂಚಿ ಫಿಶ್ ಐಟಮ್ ಎಲ್ಲ ತುಂಬ ಫೇಮಸ್ಸು. ಸೊ ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿಯನ್ನು. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಬಾಯ್.